ಬೆಂಗಳೂರಿನ ಡ್ಯಾನ್ಸ್ ಅಕಾಡೆಮಿಯೊಂದರಲ್ಲಿ ದೈವದ ವೇಷ ಧರಿಸಿ ನೃತ್ಯ ಮಾಡಿದ ಘಟನೆ ನಡೆದಿದೆ. ಕಾಂತಾರ ಸಿನಿಮಾದ ಪಂಚುರ್ಲಿಯ ಅನುಕರಣೆ ಮಾಡಿ ವೇಷ ಧರಿಸಿ ಈ ನೃತ್ಯ ಮಾಡಲಾಗಿದೆ. ಈ ವಿಚಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲ ಯುವಕರು ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದನ್ನ ಪ್ರಶ್ನೆ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರನ್ನೇ ಸಂಘಟಕರು ಹೊರಗೆ ಕಳುಹಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ತುಳುನಾಡಿನ ಪಂಚುರ್ಲಿ ದೈವದ ವೇಷ ಧರಿಸಿ ನೃತ್ಯ ಮಾಡಿದ ವಿಚಾರ ಪ್ರಶ್ನೆ ಮಾಡಿದ ಯುವಕರಿಗೆ ಹಲ್ಲೆ ನಡೆಸಲು ಮುಂದಾಗಿದ್ದರು ಎಂದು ಆರೋಪ ಕೇಳಿ ಬಂದಿದೆ. ಇದೀಗ ಈ ದೈವ ನರ್ತನದ ನೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಜಿಲ್ಲೆಯ ವ್ಯಕ್ತಿಯೊಬ್ಬರು ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಹೊಣೆ ಕಾರಣ ಇಂದು ನಮ್ಮ ದೈವಾರಾಧನದ ಇತ್ತದ ಪರಿಸ್ಥಿತಿ ಇಂಚಿನ 1000 ವಿಡಿಯೋ ಬರೋದುಂಡು ಆಂಡ ಈ ವಿಡಿಯೋನ ಸ್ಪೆಸಿಫಿಕ್ ಆಗಿ ದಾಯಪಾಡಿನಿಂದ ಪಂಡ ಒಂದು ಬೆಂಗಳೂರು ಡಾಯನಂಚಿತನ ಈ ಘಟನೆ ನಮ್ಮ ತುಳುವೆರ್ಲ ಇತ್ತೇರ ನಮ್ಮ ಜವನರಿತ್ತೇರ ಅಕುಲು ಪೋದು ಈ ಡ್ಯಾನ್ಸ್ ಅಕಾಡೆಮಿದ ಅಕುಲು ಈ ದಾದ ಈ ದೈವದ ವೇಷ ಪಾಡ್ದು ಡ್ಯಾನ್ಸ್ ಮಂತುದೇರ ಅಕಲ್ನ ಪ್ರಶ್ನೆ ಮಂತನಕ್ಕೆ ನಮ್ಮ ಜವನರನ್ನು ಅಲ್ಪಡ್ದು ಬೆರಿವತ್ತು ನಂಚಿತ್ತನ ನೆರ್ಪು ನಂಚಿತ್ತನ ವಾರ್ನಿಂಗ್ ಮಲ್ಪು ನಂಚಿತ್ತನ ಬೇಲೆ ಆತನ ಇಂದದ ಬಗ್ಗೆ ಏರು ಪಾತಿರ್ವೇರ ಇಂಚ ನಮ್ಮ ದೈವಾಗ ಅಪಮಾನ ಆನಾಗ ಐತ ಬಗ್ಗೆ ಪಾತೆರ್ರ ಪೋನಾಗನೆ ಇಂಚ ನಮ್ಮನ್ನು ಅಲ್ಪಡ್ದು ಬೆರಿಬತ್ತುವರೆಂದು ಪಂದಾಂಡ ಇಂದಕ್ಕೆ ಮತ್ತೆ ಏರು ಹೊಣೆ ಇಂದಕ್ಕೆ ಕಾರಣ ಏರು ಇಂದೇನು ಮತ್ತೆ ಉಂತಾಯಿರ ಸಾಧ್ಯ ಇಚ್ಚ ಒಂಜಿ ಫಿಲಮ್ ಹಿಡ್ದು ಅದು ಈತ ಮಾತ ಆಂಡು ಆ ಫಿಲಮ್ ಬರ್ಪುನಿಡ್ ತುಂಬುಂದು ಮಾತ ಇಜ್ಜಂಡ ಖಂಡಿತ ವರ್ಲ ಇತ್ತಂಡು ಆಂಡ ಈ ನಮೂನೆ ಇಜ್ಜಂಡು ನಾನೊಂಜಿ ಫಿಲಮ್ ಬತ್ತದಾತನು ನಾನೊಂಜಿ ಬರಿಯರೆ ಕಾತೊಂದುಂಡು ಅವು ಮಾತ ಬತ್ತಿ ಬೊಕ್ಕ ನನಗೆ ಎಂಚ ಇಪ್ಪು ನಮ್ಮ ದೈವನ್ ನಮ್ಮ ಓಲ್ತು ಓಡಾವು ಯೋಚನೆ ಮನ್ಪುಲೆ.